ಹಾಯ್, ಎಲ್ಲರಿಗೂ ನಮಸ್ಕಾರ. ರಾಮ್ದೀಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ರೆಸಿಪಿಯಲ್ಲಿ ಎಗ್ 65 ಹೇಗೆ ಸುಲಭದಲ್ಲಿ ಈಸಿಯಲ್ಲಿ ಮಾಡ್ಬೋದು ಅಂತೇಳಿ ನಾನು ಮಾಡಿ ತೋರಿಸ್ತೇನೆ ನೋಡಿ. ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೇನೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾನಿಲ್ಲಿ 5 ಮೊಟ್ಟೆ ತಗೊಂಡಿದ್ದೇನೆ ನೋಡಿ. ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಹಾಗೆ ಇದಕ್ಕೆ ಮೊದಲಿಗ ನಾನು ನೀರು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಮೊಟ್ಟೆಯನ್ನು ಬೇಯಲಿಕ್ಕೆ ಇಡುವಾಗ ಈರುಳ್ಳಿಯ ಸಿಪ್ಪೆ ಕೂಡ ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು ಮೊಟ್ಟೆ ಬೆಂದ ನಂತರ ಅದರ ಸಿಪ್ಪೆಯನ್ನು ತೆಗೆಯುವಾಗ ಅದು ಹೊಡೆದು ಹೋಗಬಾರ್ದು ಎಂಬ ಕಾರಣಕ್ಕಾಗಿ ನಾನು ಈರುಳ್ಳಿಯ ಸಿಪ್ಪೆಯನ್ನು ಹಾಕ್ತಾ ಇದ್ದೆ. ನಮಗೆ ಸುಲಭದಲ್ಲಿ ಆಗ ಅದರ ಮೊಟ್ಟೆಯ ಸಿಪ್ಪೆಯನ್ನು ತೆಗಿಬಹುದು. ಅದಕ್ಕಾಗಿ ಮೊದಲಿಗೆ ನಾನು ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ 1 ಸಣ್ಣ ಚಮಚದಷ್ಟು ಪೆಪ್ಪರ್ ಪೌಡರ್, 1 ಚಮಚ ಗರಂ ಮಸಾಲ ಪೌಡರ್, 1 ಚಮಚದಷ್ಟು ಕೊತ್ತಂಬರಿ ಪೌಡರ್, 2 ಚಮಚ ಅಚ್ಚ ಖಾರದ ಪುಡಿ ತಗೊಳ್ತಾ ಇದ್ದೇನೆ. ಹಾಗೆಯೇ 1 ಚಮಚ ಅರಿಶಿನ ಪೌಡರ್, ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಸಾಲ ಮಾಡಲಿಕ್ಕೆ ಬೇಕಾಗುವಷ್ಟು ನೋಡಿ ಕಡಲೆ ಹಿಟ್ಟು ತಗೊಳ್ಳುವ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಬೇಕಾದಷ್ಟು ನೋಡಿ ಉಪ್ಪು ಹಾಕಿ 1 ಹಸಿ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ರೆಡಿ ಮಾಡುವ. ಮೊಟ್ಟೆಯನ್ನು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಅದರ ಹಳದಿ ಭಾಗವನ್ನು ನಾನಿದಕ್ಕೆ ಹಾಕ್ತಾ ಇಲ್ಲ. ಈಗ ಇದನ್ನು ಹಾಕಿ ಮಿಕ್ಸ್ ಮಾಡುವ. ಒಂದು ವೇಳೆ ಇದಕ್ಕೆ ಕಡಲೆ ಹಿಟ್ಟು ಕಡಿಮೆ ಆದರೆ ಮತ್ತೆ ನೀವು ನೋಡಿ ಹಾಕ್ಬೋದು. ತುಂಬ ಇದನ್ನು ತೆಳು ಮಾಡುವ ಹಾಗಿಲ್ಲ. ನಾವು ರೆಡಿ ಮಾಡಿದ ಮಸಾಲ ಎಣ್ಣೆಯಲ್ಲಿ ಬಿಡುವ ಹಾಗೆ ಇರಬೇಕು. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ನಾನೀಗ ಗ್ಯಾಸಲ್ಲಿ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಲಿಕ್ಕೆ ಬಿಟ್ಟಿದ್ದೇನೆ ನೋಡಿ. ಎಣ್ಣೆ ಕಾದ ನಂತರ ನೀವು ರೆಡಿ ಮಾಡಿಟ್ಟಂಥ ಮೊಟ್ಟೆ ಹಾಕಿದ ಮಸಾಲವನ್ನು ಎಣ್ಣೆಯಲ್ಲಿ ಈಗ ಬಿಡಬೇಕು. ಚೆನ್ನಾಗಿದು ಕಾಯಬೇಕು ಎಣ್ಣೆಯಲ್ಲಿ, ಬೇಗ ಕಾಯ್ತದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಮತ್ತು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವ. ಹಾಗೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ ನಂತರ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿದೆ. ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕುವ. ಹಾಗೆಯೇ ಸ್ವಲ್ಪ ಕರಿಬೇವು ಹಾಕಿ. ನಾನಿಲ್ಲಿ 3 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಕಾಯಿ ಮೆಣಸನ್ನು ಹೀಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಕಂಪ್ಲೀಟಾಗಿ ನಾನು ಭಾಗ ಮಾಡಲಿಲ್ಲ, ಸ್ವಲ್ಪ ಭಾಗ ಮಾಡಿದ್ದೇನೆ ಅಷ್ಟೇ. ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಫ್ರೈ ಮಾಡಿಟ್ಟದನ್ನು ಹಾಕುವ. ಇದಕ್ಕೆ ಮಿಕ್ಸ್ ಮಾಡುವ. ನಂತರ ಸ್ವಲ್ಪ ಇದಕ್ಕೆ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ. ಹೇಗಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.